ಪಟ್ಟಿ ಬಂಡ ನಾಯಿ For making samosa. ಹಲೋ ಫ್ರೆಂಡ್ಸ್, ಸೊ ಅಕ್ಷಯ ತೃತೀಯಕ್ಕೆ ಏನಾದರೂ ಗೋಲ್ಡ್ ತಗೊಳ್ಳೋಣ ಅಂತ ಜ್ಯುವೆಲ್ಲರಿ ಶಾಪಿಗೆ ಹೋಗಿದ್ವಿ. ಹಾಗಾಗಿ ನಾನು ಚೋಕರ್ ಕಲೆಕ್ಷನ್ಸಲ್ಲಿತ್ತು ಆಗ ನೋಡ್ತಾ ಇದ್ದೆ. 60,000 ಅಂತ ಈ ಚೋಕರಿಗೆ. ಆ್ಯಂಡ್ ನಾನು ಬಂದು ಪರ್ಚೇಸ್ ಮಾಡಿದ್ದು ವೈಟ್ ಕಲರ್ ಸ್ಟೋನ್ ಇರುವಂಥ ಇಯರಿಂಗ್. ಸೊ ತುಂಬ ಟೈಮಿಂದ ವೈಟ್ ಸ್ಟೋನ್ ಇಯರಿಂಗ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಈಗ ತಗೊಂಡಿದ್ದೀನಿ. ಆ್ಯಂಡ್ ಟೋಟಲ್ ಕಾಸ್ಟ್ ಬಂದಿದ್ದಕ್ಕೆ 26,000 ಆಯಿತು, ವೈಟ್ ಸ್ಟೋನ್ ಇಯರಿಂಗ್. ಸೊ ಇದನ್ನ ಬಂದು ಈ ಸರಿ ಅಕ್ಷಯ ತೃತೀಯಕ್ಕೆ ಅಂತ ತಗೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈಗ ನೆಕ್ಸ್ಟ್ ಬಂದು ನಮ್ಮ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತ ನೀವೇ ನೋಡಿ ಬನ್ನಿ. ಇದರಲ್ಲಿ ನಾವು ಸಮೋಸ ಮಾಡ್ತಾಯಿದ್ದೀವಿ. ಸಮೋಸ ಪಟ್ಟಿಯನ್ನು ಯೂಸ್ ಮಾಡಿಕೊಂಡು ಸಮೋಸ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಕುಕ್ಕರ್ ವಿಚಲ್ ಕೇಳ್ತಾ ಇರ್ಬೋದು. ಇದು ಏನು ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಕುಕ್ಕರಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಆ ಪ್ರೊಸೆಸ್ ಎಲ್ಲ ಹೇಗಿರುತ್ತೆ ಆ್ಯಂಡ್ ಇವತ್ತಿನ ನಮ್ಮ ಕಂಪ್ಲೀಟ್ ಡೇ ಹೇಗಿರುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ನಿಮಗೆ ನೋಡ್ಬೋದು. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಸೊ ನನ್ನ ಗ್ಯಾಂಗ್ ಎಲ್ಲ ಇಲ್ಲೇ ಇದ್ದಾರೆ ಡಿಸ್ಟರ್ಬ್ ಮಾಡೋದಕ್ಕೆ. ಎಲ್ಲಿದ್ಯಾ? ಅವನಲ್ಲಿದ್ದಾನೆ. ಸೊ ಬನ್ನಿ. ಸಮೋಸ ಪಟ್ಟಿ ಬೆಲಿಯ ಪಟ್ಟಿ ಅಲ್ಲ, ಚೆರಿಯ ಪಟ್ಟಿ ಹಾಕೋಣ. ಪಟ್ಟಿ ಬಂಡ ನಾಯಿ ಜೋಕ್ಸ್ ಅಪಾರ್ಟ್. ಈಗ ನಮ್ಮ ಸಮೋಸ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಕರೆಂಟ್ ಇಲ್ಲ, ಇವತ್ತು ಬುಧವಾರ. ಸೊ ಬೆಳಗಿಂದ ಕರೆಂಟ್ ಇಲ್ಲ. ಆ್ಯಂಡ್ ಇಲ್ಲಿ ನಾವು ಕುಕ್ಕರಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಬೇಯೋದಕ್ಕೆ ಇಟ್ಟಿದ್ದೀವಿ. ಆ್ಯಂಡ್ ಈಗ ಸಮೋಸ ಪಟ್ಟಿ ಅಂದರೆ ಫಸ್ಟಿಗೆ ಸಮೋಸ ಪಟ್ಟಿಯನ್ನು ಸ್ವಲ್ಪ ನೀರಲ್ಲಿ ನಾವು ವೆಟ್ ಕ್ಲೋತಲ್ಲಿ ಇಡಬೇಕು, ಮುಳುಗಿಸ್ಬೇಕು. ಹೌದು, ವೆಟ್ ಕ್ಲೋತ್ ಬಟ್ಟೆ ತಗೊಳ್ಬೇಕು. ಸೊ ಇದನ್ನ ಒದ್ದೆ ಮಾಡ್ಕೊಳ್ಳೋಣ. ಪಟ್ಟಿ ಇದು 25 ಶೀಟ್ ಇದೆ. ಇದರಲ್ಲಿ 25 ಶೀಟಿಗೆ 60 ರೂಪೀಸ್. ಸೊ ನಾವು ಬಂದು 2 ಪ್ಯಾಕೆಟ್ ತೊಗೊಂಡಿದ್ದೀವಿ. ಸೊ ಇದು ಬಂದು ಶೀಟ್. ಈಗ ಒದ್ದೆ ಬಟ್ಟೆಯಲ್ಲಿ ಅದನ್ನ ಇಡಬೇಕು. ಒಕ್ಕಡೆ ಎಡಿಟ್ ಅನ್ನ ಬೇಲೆ ಅನ್ಕೊಡ್ತೀವಿ ಕುಲ್ಲೇ ಅಲ್ಪ ಮಾಟಬೇಕಲ್ಲ. ಇದರಲ್ಲಿ ಈಗ 50 ಶೀಟ್ ಇದೆ. ಸೊ ಇದನ್ನ ಈಗ ಒದ್ದೆ ಬಟ್ಟೆಯಲ್ಲಿ ಇಡೋಣ. ಈಗ ಆಲೂಗಡ್ಡೆ ಕುಕ್ಕರಲ್ಲಿ ಇಟ್ಟಿದ್ದು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಲ್ಲಿ ನಮ್ಮದು ಟೊಮೆಟೊ ಪಲ್ಯ ಆಗ್ತಾ ಆಲೂಗಡ್ಡೆ ಪಲ್ಯ ಆಗ್ತಾ ಇದೆ. ಮುಕ್ಲ ನೀರು ಪಾಡಾಟಿಗೆ ತೇಡ ಆತೇಜಿ ಮೇಲ್ದಕ್ಕೆ ಮಾತ್ರ ನಾನು ಆತಾ ಮೇಲ್ದಕ್ಕೆ ಮಾತ್ರ ನಿಮಿಷ ಪಟ್ಟಿ ಮೂಜಿ ವಿಚಾರ ಯಾರು ಅಂಗಡಿ ಯಕ್ಷಿತಾ ಯಾರು ಪಾಡಾಟಿದ್ದು ಬಂದು ಮೈದಾದ ಹಿಟ್ಟು ಎಣ್ಣೆ ಉಂಟು. ಬೇಗ ಬೇಗ ಅರಪ್ಪುಂಡು ಬೇಗ. For making samosa.
ಹಾಗೆ ಸುಮ್ಮನೆ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ. ಆ್ಯಂಡ್ ನಮ್ಮ ಮನೆ ಪಕ್ಕನೇ ಕಡೇಶಿವಾಲಯ ದೇವಸ್ಥಾನ, ಸೊ ಅಲ್ಲಿ ಜಾತ್ರೆ ನಡೀತಾ ಇದೆ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲರನ್ನೂ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ದೊಡ್ಡಮ್ಮ ಮತ್ತು ನನ್ನ ಅತ್ತಿಗೆ ಮಕ್ಕಳು ಎಲ್ಲರೂ ರೆಡಿಯಾಗಿ ನಾವೀಗ ಜಾತ್ರೆಗೆ ಹೋಗ್ತಾ ಇದ್ದೀವಿ. Didya, ini wadah popne. Wadah. What did you say? ಆ್ಯಂಡ್ ಜಾತ್ರೆ ಸಂತೆ ಎಲ್ಲ ಸುತ್ತಿ ಸುಸ್ತಾಗೋಯ್ತು. ಆ್ಯಂಡ್ ಈಗ ನಾವು ಇದು ಶುಗರ್ ಕ್ಯಾನ್ ಏನು ಕಬ್ಬಿನ ಹಾಲು ಕುಡಿತಾ ಇದ್ದೀವಿ. ಸಂತೆ ಎಲ್ಲ ಸುತ್ತಿ ನಮಗೆ ಸುಸ್ತಾಗೋಯ್ತು. ಆ್ಯಂಡ್ ಫೈನಲಿ ಈಗ ನಾವು ಬಂದು ಕಬ್ಬಿನ ಹಾಲು ಕುಡಿತಾ ಇದ್ದೀವಿ ಇಲ್ಲಿ. ಆ್ಯಂಡ್ ವೃದ್ಧನಿಗೆ ವಾಟರ್ ಮೆಲನ್ ಬೇಕಂತೆ, ಬಟ್ ಇಲ್ಲಿ ವಾಟರ್ ಮೆಲನ್ ಇರಲಿಲ್ಲ. ಈಗ ಕಬ್ಬಿನ ಹಾಲು ಕುಡಿದು ಇನ್ನು ಮನೆಗೆ ಹೊರಡೋದು. ಫ್ರೆಂಡ್ಸ್, ಜಾತ್ರೆ ಎಲ್ಲ ಮುಗೀತು. ಟಾಯ್ ಎಲ್ಲ ತೊಗೊಂಡ್ವಿ, ಜ್ಯೂಸ್ ಎಲ್ಲ ಕುಡಿದ್ವಿ, ಎಲ್ಲ ಆಗಿ ಹೊರಡ್ತಾ ಇದ್ವಿ ಮನೆಗೆ. ಸೊ ಜಾತ್ರೆ ಎಲ್ಲ ಮುಗಿದು ಈಗ ಹೊರಡ್ತಾ ಇದ್ವಿ ಮನೆಗೆ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋ ಸಿಗ್ತೀನಿ. ಸೊ ನನಗೆ ಬಾಯ್ ಬಾಯ್.